ಶ್ರೀಕೃಷ್ಣ ಮಠದಲ್ಲಿ 2026ರ ಜನವರಿ 18ರಂದು ನಡೆಯುವ ಶ್ರೀ ಶೀರೂರು ಮಠದ ಪರ್ಯಾಯೋತ್ಸವಕ್ಕೆ ಪೂರ್ವಭಾವಿಯಾಗಿ ಅಕ್ಕಿ ಮುಹೂರ್ತವು ಶ್ರೀ ಮಠದ ಆವರಣದಲ್ಲಿ ಅಷ್ಟಮಠಾಧೀಶರ ಉಪಸ್ಥಿತಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಗುರುವಾರ ಪ್ರಾತಃ ಕಾಲ ದೇವತಾ ಪ್ರಾರ್ಥನೆ ನಡೆಸಿದ ಅನಂತರ ಶ್ರೀ ಅನಂತೇಶ್ವರ, ಶ್ರೀ ಚಂದ್ರಮೌಳೀಶ್ವರ ದೇಗುಲ, ಶ್ರೀಕೃಷ್ಣ ಮಠಕ್ಕೆ ತೆರಳಿ ದೇವರ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸಲಾಯಿತು. ರಥಬೀದಿಯಲ್ಲಿ ವೇದ ಮಂತ್ರ ಘೋಷಗಳೊಂದಿಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಶ್ರೀಮುಡಿ ಮೆರವಣಿಗೆ ನಡೆಸಿ ಅಲ್ಲಿಂದ ಶ್ರೀಮಠಕ್ಕೆ ಆಗಮಿಸಿತು. ಬೆಳಗ್ಗೆ 11:10ರ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಭಾವಿ ಪರ್ಯಾಯ ಶಿರೂರು ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಸಹಿತ ಅಷ್ಟಮಠಾಧೀಶರು ಮುಷ್ಟಿ ಅಕ್ಕಿ ಸಮರ್ಪಿಸುವ ಮೂಲಕ ಅಕ್ಕಿ ಮುಹೂರ್ತ ನಡೆಯಿತು. ಶ್ರೀ ಪಲಿಮಾರು ಮಠ, ಶ್ರೀ ಪೇಜಾವರ ಮಠ, ಶ್ರೀ ಅದಮಾರು ಮಠ, ಶ್ರೀ ಕಾಣಿಯೂರು ಮಠ, ಶ್ರೀ ಸೋದೆ ಮಠ, ಶ್ರೀ ಕೃಷ್ಣಾಪುರ ಮಠದ ಪಟ್ಟದ ದೇವರನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಶೀರೂರು ಮಠಕ್ಕೆ ತರಲಾಯಿತು. ಅಲ್ಲಿ ಮಠಾಧೀಶರೆಲ್ಲರೂ ತಮ್ಮ ಮಠದ ಪಟ್ಟದ ದೇವರಿಗೆ ನಿತ್ಯದ ಪೂಜೆ ನಡೆಸಿದರು. ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಮಠದ ಪಟ್ಟದ ದೇವರಾದ ಶ್ರೀ ವಿಠ್ಠಲ ದೇವರ ಮುಂಭಾಗದಲ್ಲಿ ಕುಳಿತು ಪೂಜೆ ಸಲ್ಲಿಸಿ ಆನಂತರ ಶ್ರೀಮುಡಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುಷ್ಟಿ ಅಕ್ಕಿ ಸಮರ್ಪಿಸಿದರು. ಬಳಿಕ ಅಷ್ಟಮಠಾಧೀಶರಿಗೆ ಗೌರವಾರ್ಪಣೆ ನಡೆಸಲಾಯಿತು. ಅಷ್ಟಮಠಾಧೀಶರು ಈ ವೇಳೆ ಶ್ರೀ ವೇದವರ್ಧನ ತೀರ್ಥರಿಗೆ ಶುಭ ಕೋರಿದರು. ವಿವಿಧ ಮಠಗಳು, ಧರ್ಮಸ್ಥಳ, ಕಟೀಲು, ಕೊಲ್ಲೂರು ಹೀಗೆ ಹಲವು ದೇವಸ್ಥಾನಗಳಿಂದ ಸಂಪ್ರದಾಯದಂತೆ ಶ್ರೀಮುಡಿ ಸಮರ್ಪಣೆಗೊಂಡಿತು. ಬಳಿಕ ಗಣ್ಯರಿಂದ ಮುಷ್ಟಿ ಅಕ್ಕಿ ಸಮರ್ಪಣೆಯೂ ಜರುಗಿತು.